ಅಂಚಿನ ರಾಜನ ಭಟ್ರು ಈ ಸಂದರ್ಭದಲ್ಲಿ ನಮ್ಮೊಟ್ಟಿಗೆ ಅದನ್ನೇ ಮಾತೃಗಳ ಪರವಾಗಿ ಅಂಚನೆ ಈ ಭಾಗದ ಉಳ್ಳಾಲ ಭಾಗದ ಬಂಡಲ ಸಂಘದ ಅತ್ಯಂತ ಯಶಸ್ವಿಯಾದ ಕಟ್ಟಡ ಮುಖಾಂತರ ಅದೇ ಕುರಿತು ಬಂಡಲ ಸಂಘಕ್ಕೆ ಒಂದು ಶಾಶ್ವತವಾದ ನೆಚ್ಚಿನ ನೆಲೆಕನ್ನ ಸಂದರ್ಭದ ಇದರ ಅಧ್ಯಕ್ಷರಾದ ಇಲ್ಲಿ ಮಾತೃಗಳ ಅತ್ಯಂತ ರಾಜಕೀಯವಾದ ಸಾಮಾಜಿಕವಾದ ಮಾತ ಕೆಲಸ ಕಾರ್ಯಗಳ ಅತ್ಯಂತ ಪ್ರೀತಿ ಎಂಗ್ಲಿ ಮಾತೃಗಳ ಒಟ್ಟಿಗೆ ಮುಂಚಿನ ಜಿತೇಂದ್ರ ಜೊತೆ ಸಲಪಡಿಗೊತ್ತು ದಂಪತಿ ಸಮೇತ ಈ ಕಾರ್ಯಕ್ರಮ ಅತ್ಯಂತ ಪ್ರೀತಿ ಇದೆ ಅಗ್ಲೇನೆ ಇರುವೆ ದಂಪತಿನ ಜಿತೇಂದ್ರ ಜೊತೆನೆ ಅತ್ಯಂತ ಪ್ರೀತಿ ಮಂದಿರದ ಪರವಾಗಿ ಮಾತ ಜನಕಲ ಪರವಾಗಿ ಈ ಸಂದರ್ಭದಲ್ಲಿ ಸ್ವಾಗತ ಮಾಡುತ್ತೇನೆ. ಅತ್ಯಂತ ಯಶಸ್ವಿಯಾದ ಈ ಉಳ್ಳಾಲ ಭಾಗದ ವೆಂಕಟಮಠದ ಮುದರ್ದಲ್ಲ ಬ್ರಹ್ಮಶ್ರೀ ನಾರಾಯಣ ಗುರು ಯುವ ವೇದಿಕೆಯ ಸ್ಥಾಪನೆದ ರೂವಾರಿಯಾದ ಅಂದದ ನಮ್ಮ ಉಳ್ಳಾಲ ಬಡ್ಡಿ ಕೊಟ್ಟಿಯಾರು ಬೇರೆ ಬೇರೆ ಇಲ್ಲವ ಸಂಘಟನೆಗೆ ಹೆಂಗೆ ವಿಶೇಷವಾದ ಮಾರ್ಗದರ್ಶಕರಾದ ಸಮಾಜದ ಎಲ್ಲರಿಂದ ಕೆಲಸ ಮಾಡುವಂತಹ ಪ್ರವೀಣನ್ನೇ ಕೊಟ್ಟ ದಂಪತಿನ ಕೈಗ ಈ ಸಂದರ್ಭದ ಅತ್ಯಂತ ಪ್ರೀತಿಪೂರ್ವಕ ಗೌರವಪೂರ್ವಕ ಸ್ವಾಗತ ಮಾಡುತ್ತೇನೆ. ಮಾಧ್ಯಮದ ಆತ್ಮೀಯ ಮಿತ್ರರ ತಾಲೂಕು ಪಂಚಾಯತ್ ಮಾಜಿ ಸದಸ್ಯರಾದ ಭಾರತೀಯ ಜನತಾ ಪಾರ್ಟಿಯ ಮಂಡಲದ ಪ್ರಧಾನ ಕಾರ್ಯದರ್ಶಿಯಾದ ಮಾತ್ರ ಸಮಾಜ ಸಂಘಟನೆಗಳಲ್ಲಿ ಮಾತುಗಳ ಅತ್ಯಂತ ಪ್ರೀತಿ ಸೌಜನ್ಯತೆ ಮಾತುಗಳ ರಾಜಕೀಯವಾದ ಕೆಲಸ ಮಾಡೋದು ಸಾಮಾಜಿಕವಾದ ಕೆಲಸ ಮಾಡೋದು ಧಾರ್ಮಿಕವಾದ ಕೆಲಸ ಮಾಡೋದು ನವೀನ್ ಬಾದಲ್ ಮಾಡಿ ನನ್ನ ಮಾತುಗಳ ಸ್ಥಿರಪಡಿಸಿದ್ದೇವೆ. ಆರ್ಲ ಈ ಕಾರ್ಯಕ್ರಮ ಬಯಸಿದ್ದಾರೆ ನಮ್ಮ ಮಾತುಗಳ ಪರವಾಗಿ ಪ್ರೀತಿಯಲ್ಲಿ ಸ್ವಾಗತ ಮಾಡ್ತಾರೆ. ಆದರೆ ಲೋಕಪೂಜೆ ಮಾಡಿದ ಒಂದು ತಿಂಗಳ ಒಳಗೆ ಬೆಂಗಳೂರಿನ ಶ್ರೀನಿವಾಸ ಮತ್ತು ಉಷಾ ದಂಪತಿಗಳು ನಮಗೆ ದೇವರಿಗೆ ಬೆಳ್ಳಿಯ ಗೋವು ಮತ್ತು ಅದರ ಸರ್ವನ್ನ ಮೂರ್ತಿ ರೂಪದಲ್ಲಿ ತಂದು ಶ್ರೀಕೃಷ್ಣ ಪರಮಾತ್ಮನಿಗೆ ಸಮರ್ಪಣೆ ಮಾಡಿದ್ದಾರೆ. ಅವರು ಭಾರಿ ಆಧ್ಯಾತ್ಮಿಕವಾಗಿ ಮತ್ತು ನಮ್ಮ ಧರ್ಮ ಮತ್ತು ಸಂಸ್ಕೃತಿ ದೇವರ ಬಗ್ಗೆ ಅಪಾರವಾದ ಪ್ರೀತಿ ಇದ್ದು ಎಲ್ಲ ಕಡೆ ಅದಕ್ಕೆ ಅವರ ಆ ಕಡೆ ಈ ಕಡೆ ಎಲ್ಲ ಕಡೆ ಹೋಗಿ ಕೆಲಸ ಮಾಡುವರು. ಶ್ರೀನಿವಾಸರಾವ್ ಮತ್ತು ಉಷಾ ದಂಪತಿ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಪ್ರೀತಿಯಿಂದ ಸ್ವಾಗತ ಮಾಡ್ತಿದ್ದಾರೆ. ಯಾಕಂದ್ರೆ ನೀವು ಒಂದು ಗೋಶಾಲೆ ಮಾಡುವವರು ಆ ಗೋಶಾಲೆಯಿಂದ ಯಾವ ಕೆಲಸದಲ್ಲಿ ಮುಂದುವರಿಸಿಕೊಂಡು ಬೆಳೆಸಿಕೊಂಡು ಬಂದವರು ಈಗ ಅದಕ್ಕೋಸ್ಕರ ನಿರಂತರ ಗೋವಿಗೋಸ್ಕರ ತನ್ನ ಜೀವನದ ಪ್ರತಿಯೊಂದು ಸಂದರ್ಭದಲ್ಲಿ ಅದಕ್ಕೆ ಕೆಲಸ ಮಾಡಿದವರು. ಇಲ್ಲಿ 10 ಕಾಲಕ್ಕೆ ಸರಿಯಾಗಿ ಒಂದು ಗೋವು ಬರ್ತದೆ. ಆರಂಭದಿಂದ ನಿನ್ನೆ ನನಗೆ ಬಂದಿದೆ ಬರ್ಬೋದು. ಕರೆಕ್ಟ್ ಆ ಸಮಯಕ್ಕೆ ಸರಿಯಾಗಿ ಇಲ್ಲಿ ಬಂದು ದೇವರ ದರ್ಶನ ಮಾಡಬಹುದು. ಅದೊಂದು ಇಡೀ ಭಜನೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮನು ನೇರವಾಗಿ ಇಲ್ಲಿ ಬಂದು ಪಾದಾರ್ಪಣೆ ಮಾಡಿದ್ದಾರೆ. 2,000 ಜನ ಭಜಕರಲ್ಲಿ ಈ ಒಂದು ಶ್ರೀಕೃಷ್ಣ ಪರಮಾತ್ಮನ ಸಾನ್ನಿಧ್ಯದಲ್ಲಿ ಭಜನೆ ಮಾಡುವುದರ ಮುಖಾಂತರ ಸಾನ್ನಿಧ್ಯ ಶ್ರೀಕೃಷ್ಣ ಪರಮಾತ್ಮನ ಸಾನ್ನಿಧ್ಯದ ಜೊತೆಗೆ ಇಡೀ ನಮ್ಮ ಪರಿಸರ, ನಮ್ಮ ಊರು, ನಮ್ಮ ಎಲ್ಲ ಜನರ ಅವರ ಮಾನಸಿಕವಾದ ಸಾನ್ನಿಧ್ಯವನ್ನು ಕೂಡ ಬೆಳೆಸಿದ್ದಾರೆ ಅಂತ ನನ್ನ ಮನಸ್ಸಿಗೆ ಅನಿಸಿದೆ. ಯಾಕೆಂದರೆ ಅಷ್ಟು ಭಕ್ತಿಯ ಕಾರ್ಯಕ್ರಮ ನಮ್ಮ ಯಾವುದೇ ಒಂದು ರೀತಿಯ ನಿನ್ನೆ ಜೋರು ಮಳೆ ಬಂದಿತ್ತು, ಅದು ಕೂಡ ನಮಗೆ ಯಾವುದೇ ರೀತಿಯ ತೊಂದರೆ ಆಗಿಲ್ಲ. ಎಲ್ಲವೂ ಅಕ್ಷರಶಃ ನಾವು ಯೋಚನೆ ಮಾಡಿದ ರೀತಿಗಿಂತ ಅತ್ಯಂತ ಹೆಚ್ಚು ಪರಿಣಾಮಕಾರಿ ಇವರು ನಾವು ಕೊಟ್ಟಿದ್ದೇವೆ. ಎಲ್ಲವನ್ನ ಪ್ರತಿ ದಿನ ಚಾಚು ತಪ್ಪದೆ ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಒಟ್ಟು ಇನ್ನು ಧನ್ಯವಾದ ಸಮರ್ಪಣೆ ಮಾಡಲಿಕ್ಕೆ
ಮಾಡಲಿಕ್ಕೆ ಬೇರೆ ಸಭೆ ಕರೀಲಿಕ್ಕೆ ಹೊರಟು ಎಲ್ಲರಿಗೂ ಯಾರ್ಯಾರಿಗೆ ಧನ್ಯವಾದಗಳು ನಮಗೆ ಅನಿಸುವುದಿಲ್ಲ. ಎಲ್ಲ ಇಡೀ ಊರಿನ ಒಂದೊಂದು ಮಗುವಿನಿಂದ ಹಿಡಿದು ಹಿರಿಯರ ತನಕ ಈ ಊರಿನ ಎಲ್ಲ ಸಂಘ ಸಂಸ್ಥೆಗಳ ಅವರ ಪರಿಶ್ರಮ ಮತ್ತು ಅವರು ಕೊಟ್ಟಿರುವಂಥ ಮಂದಿರದ ಒಟ್ಟಿಗೆ ಒಡನಾಟ ಕೊಟ್ಟಿರುವಂಥದ್ದನ್ನು ಯಾವತ್ತೂ ಮರೀಲಿಕ್ಕಿಲ್ಲ. ನಾವು ಒಗ್ಗಟ್ಟಾಗಿ ಇದೇ ರೀತಿ ಈ ಊರಿನ ಸಂಬಂಧಗಳನ್ನು ಬೆಳೆಸುವಂಥ ಜೊತೆಗೆ ನಾವು ಆಧ್ಯಾತ್ಮಿಕವಾಗಿ ಮಕ್ಕಳನ್ನು ಮತ್ತು ಊರಿನ ಎಲ್ಲ ಯುವತಿಯರನ್ನು ಆಧ್ಯಾತ್ಮಿಕವಾಗಿ ಸಾಂಸ್ಕೃತಿಕವಾಗಿ ಬೆಳೆಸಲಿಕ್ಕೆ ನಾವು ಪ್ರಯತ್ನ ಮಾಡಿದ್ದೇವೆ. ಅದು ಸಾಕಾರ ಆಗಬೇಕಾದ್ರೆ ಮುಂದಿನ ದಿನಗಳಲ್ಲಿ ಇವತ್ತಾದ ಯಾವುದು ಕಾರ್ಯಕ್ರಮ ಇದೆ ಅದನ್ನು ಮುಂದೆ ಕರ್ಕೊಂಡು ಹೋಗುವಂಥ ಕೆಲಸ ಒಟ್ಟೊಟ್ಟಿಗೆ ಮಾಡುವ. ನಾನು ಈ ಸಂದರ್ಭದಲ್ಲಿ ಸಹಕಾರ ಕೊಟ್ಟಂತೆ ಎಲ್ಲ ಆತ್ಮೀಯ ಬಂಧುಗಳಿಗೆ, ಸಂಘ ಸಂಸ್ಥೆಯವರಿಗೆ, ಎಲ್ಲ ಸಾರ್ವಜನಿಕರಿಗೆ, ಎಲ್ಲ ಹಿತೈಷಿಗಳಿಗೆ, ದಾನಿಗಳಿಗೆ, ಭಜನಾ ತಂಡಗಳಿಗೆ, ಭಜನೆಯನ್ನು ನಿರಂತರ ನಡೆಸಲಿಕ್ಕೆ ಸಹಕಾರ ಕೊಟ್ಟಂಥ ವಿವಿಧ ರೀತಿಯ ಪ್ರತ್ಯಕ್ಷ ಪರೋಕ್ಷ ಸಹಕಾರ ಕೊಟ್ಟಿರುವಂಥ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೆ ಕೂಡ ಈ ಸಂದರ್ಭದಲ್ಲಿ ಅತ್ಯಂತ ಹೃದಯಪೂರ್ವಕವಾದ ಧನ್ಯವಾದವನ್ನು ಈ ಸಂದರ್ಭದಲ್ಲಿ ಸಮರ್ಪಣೆ ಮಾಡ್ತೇನೆ.
70ರಲ್ಲಿ ಆರಂಭವಾಗಿರುವ ಈ ಬಾಲಕೃಷ್ಣ ಮಂದಿರ ಇವತ್ತು ಬೆಳ್ಳಿ ಹಬ್ಬವನ್ನು ಆಚರಿಸ್ತಾ ಇದೆ. ಈ ಸಂದರ್ಭದಲ್ಲಿ ಭಜನಾ ಸಪ್ತಾಹವನ್ನು ಆಯೋಜನೆ ಮಾಡಿ ಈ ಭಾಗದ ಸಮಸ್ತ ಹಿಂದೂ ಬಾಂಧವರ ಮನೆಗಳಲ್ಲಿ ಹಿಂದುತ್ವದ ಭಾವನೆಯನ್ನು ಬಿತ್ತಿ ಬೆಳೆಸುವ ಕಾರ್ಯಕ್ರಮವನ್ನು ಈ ಭಜನಾ ಮಂದಿರದ ಆಡಳಿತ ಮಂಡಳಿ ಮಾಡ್ತಾ ಇದೆ. ನಾನು ಸಮಸ್ತ ಹಿಂದೂ ಸಮಾಜದ ಪರವಾಗಿ ಅವರಿಗೆ ಶಿರಬಾಗಿ ವಂದನೆ ಸಲ್ಲಿಕೆ ಮಾಡ್ತೇನೆ. ಕೇವಲ ಭಜನಾ ಕಾರ್ಯಕ್ರಮ ಮಾತ್ರ ಈ ಭಜನಾ ಸಂಘ ಮಾಡ್ತಾ ಇರೋದಲ್ಲ, ಬೇರೆ ಬೇರೆ ಧರ್ಮ ಗುರುಗಳನ್ನು, ಸ್ವಾಮೀಜಿಗಳನ್ನು ಈ ಕ್ಷೇತ್ರಕ್ಕೆ ಕರೆಸಿಕೊಂಡು ಅವರಿಂದಲೂ ಮಾರ್ಗದರ್ಶನ ಪಡ್ಕೊಂಡು ನಿತ್ಯ ಬೆಳಿಗ್ಗೆ 10-15 ಗಂಟೆಗೆ ಇಲ್ಲಿಗೆ ಬರುವ ಹಸುವಿನ ಗೋಪೂಜೆಯನ್ನು ಮಾಡಿ ಪ್ರತಿ ಸಂಘದವರಿಗೂ ಕೂಡ ಪ್ರೋತ್ಸಾಹ ಕೊಡ್ತಾ ಒಂದು ವಿಶಿಷ್ಟವಾದ ಧಾರ್ಮಿಕ ಸಂಚಾಲನ ಈ ಭಾಗದಲ್ಲಿ ಸನ್ಮಾನ್ಯ ಸತೀಶ್ ಕುಪ್ಪಲ್ರ ನೇತೃತ್ವದಲ್ಲಿ ಈ ಸಮಿತಿ ಮಾಡ್ತಾ ಇದೆ. ಇಂತಹ ಹಲವಾರು ಕಾರ್ಯಕ್ರಮಗಳು ಈ ಬಾಲಕೃಷ್ಣ ಮಂದಿರದಲ್ಲಿ ಆಗುವುದನ್ನು ನಾನು ಕಂಡಿದ್ದೇನೆ ಮತ್ತು ಹಲವಾರು ಭಾಗವಹಿಸಿದ್ದೇನೆ ಕೂಡ. ಮುಂದಿನ ದಿವಸಗಳಲ್ಲಿ ಈ ಬಾಲಕೃಷ್ಣ ಮಂದಿರಕ್ಕೆ ಇನ್ನೂ ಹೆಚ್ಚಿನ ಶಕ್ತಿ ಬರಲಿ. ಬಾಲಕೃಷ್ಣ ಭಜನಾ ಮಂದಿರ ಈ ಭಾಗದ ಒಂದು ಧರ್ಮ ಕೇಂದ್ರವಾಗಲಿ, ಶಕ್ತಿ ಕೇಂದ್ರವಾಗಲಿ, ಸಾಂಸ್ಕೃತಿಕ ಕೇಂದ್ರವಾಗಲಿ, ಈ ದೇಶದ ಹೆಮ್ಮೆಯ ಭಜನಾ ತಂಡವಾಗಿ ಹೊರಹೊಮ್ಮಲಿ. ಭಾರತ ಮಾತೆ ನೀವು ಇಲ್ಲಿ ಆಚರಣೆ ಮಾಡ್ತೀರಿ, ಭಗವಂತನ ಆಚರಣೆ ಮಾಡ್ತೀರಿ. ಭಗವಂತನ ಎಲ್ಲ ಆಶೀರ್ವಾದ ಈ ತಂಡದ ಮೇಲಿರಲಿ ಮತ್ತು ಇಂಥ ಕಾರ್ಯಕ್ರಮಗಳು, ನೂರಾರು ಕಾರ್ಯಕ್ರಮಗಳು ಈ ಭಜನಾ ಮಂದಿರ ಮೂಲಕ ಆಗಲಿ ಅಂತ ಹೇಳ್ಕೊಂಡು ಸನ್ಮಾನ್ಯ ಸತೀಶ್ ಕುಮಾರ್ ನೇತೃತ್ವದ ಈ ಭಜನಾ ಮಂದಿರ ಅವರ ಎಲ್ಲ ಯೋಚನೆ ಕೂಡ ನಡೆಸಿಕೊಂಡು ಹೋಗಲಿಂತೆ ನಾನು ದೇವರಿಗೆ ಪ್ರಾರ್ಥನೆ ಮಾಡ್ತೇನೆ. ಇಡೀ ನಮ್ಮ ರಾಜ್ಯಕ್ಕೆ ಮಾದರಿಯಾದಂಥ ಒಂದು ಕಾರ್ಯಕ್ರಮ ಶ್ರೀಕೃಷ್ಣನ ಗುಣಗಾನವನ್ನು ಮಾಡಿ ತನ್ನನ್ನು ತಾನು ಸಂಪೂರ್ಣ ಸಮರ್ಪಣೆ ಮಾಡುವಂತಹ ಒಂದು ವಿಶಿಷ್ಟ ಗಾನ ವೈಭವ ಇದು. ಇಂದಿನ ಈ ಕಾಲದಲ್ಲಿ ಒಂದು ವಿಶಿಷ್ಟ ಸಂದೇಶವನ್ನು ನಮ್ಮ ರಾಜ್ಯ ಹಾಗೂ ದೇಶದ ಮಟ್ಟಕ್ಕೆ ಕೊಡುತ್ತದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಈ ಒಂದು ಕಾರ್ಯಕ್ರಮ ನನ್ನೊಂದು ವಿನಂತಿ, ಈ ಕಾರ್ಯಕ್ರಮ ಎಲ್ಲ ಅತೀ ಹೆಚ್ಚು ಸಾಮಾಜಿಕ ಜಾಲತಾಣಗಳಲ್ಲಿ, ಇಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು, ಪೇಪರ್ ಮೀಡಿಯಾ ಇರ್ಬೋದು, ಎಲ್ಲ ಕಡೆ ಇದು ಪಸರಿಸಬೇಕು. ಯಾಕಂತ ಹೇಳಿದ್ರೆ ಇಂತಹ ಒಂದು ಚಿಂತನೆ, ಇಂತಹ ಒಂದು ಸಮರ್ಪಣಾ ಮನಸ್ಥಿತಿಯ ಜನರನ್ನು ಒಟ್ಟು ಸೇರಿಸಿ ಈ ಒಂದು ಸಪ್ತಾಹ ಕಾರ್ಯಕ್ರಮವನ್ನು ನಡೆಸುವುದು ಭಾರಿ ಸುಂದರ. ಇದರಲ್ಲಿ ಒಂದು ಮಾತು, ಭಜನೆ ಎಲ್ಲಿಟ್ಟು ಅಲ್ಲಿ ವಿಭಜನೆ ಇಲ್ಲಂತೆ. 100ಕ್ಕೆ 100 ಜಾಗದಲ್ಲಿ ಅದು ಸತ್ಯ ಅಂತ ಕಾಣ್ತಾ ಉಂಟು ನನಗೆ. ಭಾಗವಹಿಸಿ ಎಲ್ಲರೂ ಕೂಡ ಬಂದಂಥ ನಾವು ಕೂಡ ಸಂಪೂರ್ಣವಾಗಿ ಇದಕ್ಕೆ ಮನಸ್ಸೋತಿದ್ದೇವೆ. ಇಂಥ ದೇವರನ್ನು ನೆನಪಿಸುವಂಥ ಒಂದು ಕಾರ್ಯಕ್ರಮ ಈ ಬಾಲಕೃಷ್ಣ ಭಜನಾ ಮಂದಿರದಿಂದ ಪ್ರಾರಂಭವಾಗಿ ಇಡೀ ದೇಶದ ಎಲ್ಲೆಡೆ ಪಸರಿಸಲಿ. ಶ್ರೀಕೃಷ್ಣನ ಗುಣಗಾನ, ಶ್ರೀಕೃಷ್ಣನ ಧ್ಯಾನ ಪ್ರತಿಯೊಬ್ಬ ಮನುಷ್ಯನಲ್ಲಿ ಬೆಳಗಲಿ ಅನ್ನುವ ಮಾತಿನೊಂದಿಗೆ ಇಂದಿನ ದಿನದಲ್ಲಿ, ಇವತ್ತಿನ ದಿನದಲ್ಲಿ ಶ್ರೀರಾಮ ಜನ್ಮಭೂಮಿಯಲ್ಲಿ ಶ್ರೀರಾಮನ ಭವ್ಯ ಮಂದಿರ ನಿರ್ಮಾಣ ಆಗ್ತಾ ಉಂಟು. ಅದಕ್ಕೆ ಪೂರಕವಾಗಿ ಶ್ರೀಕೃಷ್ಣನ ಧ್ಯಾನ ಶ್ರೀ ಬಾಲಕೃಷ್ಣ ಭಜನಾ ಮಂದಿರದಲ್ಲಿ ನಡೆಯುವಂಥದ್ದು ನಮಗೆ ಬಹಳ ಪ್ರೀತಿ ಹಾಗೂ ಗೌರವ ತಂದೆ ಅಂತ ಹೇಳಲಿಕ್ಕೆ ನಾನು ತುಂಬ ಹೆಮ್ಮೆ ಪಡ್ತಾ ಇದ್ದೇನೆ. ಅದೇ ರೀತಿ ಈ ಭಜನಾ ಮಂದಿರವು ಕೂಡ ಉತ್ತರೋತ್ತರ ಅಭಿವೃದ್ಧಿ ಆಗಲಿ, ಇದರ ಆಸುಪಾಸು ಬದುಕುವಂಥ ಎಲ್ಲ ಜನರಿಗೆ ದೇವರ ಸದಾ ಆಶೀರ್ವಾದ ಇರಲಿ, ಮನಃಶಾಂತಿ ನೆಮ್ಮದಿಯನ್ನು ಭಗವಂತ ಕರುಣಿಸಲಿ ಅನ್ನುವ ಮಾತಿನೊಂದಿಗೆ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಆಶಿಸ್ತೇನೆ. ಕೃಷ್ಣ ದೇವರನ್ನು ಒಂದನ್ನು ಇಲ್ಲಿ ಭಜನಾ ಸಪ್ತಾಹದ ಕೊಟ್ಟರು ನಮ್ಮ ಪೂರ ಮುಂಜಾನೆ ಸೇರುವಂತ ಈ ರೀತಿ ಈ ಭಜನೆ ಮಲ್ತಂದಾಂಡ ದೇವರು ಒಳ್ಳೆಯವರು ಪಂಪನೇക്ക് ಮೂಲತಃ ನಮ್ಮ ಕಣ್ಣಾರತ್ತೀಯ ದಾದಪಂಡ ಈ ಯುಗಾದಿದ ಕೊಟ್ಟರು ಭೂಮಿ ತಾಯಿ ಚಿಗುರು ಕಂಗೊಳಿಸೋ ಅಂಚೆನೆ ನಮ್ಮ ಅನುಕೂಲ ಪೂರ ರೀತಿ ದಾಖಲ ನೆಂಚಿನ ಕಾರ್ಯ ನಡಪಾದಕು ದೇವರು ರಕ್ಷಣೆ ಮಾಡ್ಕೊಳ ಈ ಪುಣ್ಯ ಪೊತ್ತುಡು ಪೂರ ಸರ್ವೇರೆಗಳ ಸಣ್ಮಂಗಳ ಉಂಟಾವಡು ಪಂಡದು ಆರೈಕೆ ದೇವರು ಮಾತಾ ಜನಕ್ಕನ್ನ ಅಡ್ಡ ರೀತಿ ನಡಪಾವಡು ದೇವರು ಈ ಸಪ್ತಾಹದ ಕೊಟ್ಟೋಡು ಪ್ರಸನ್ನರು ಅನುಗ್ರಹ
ಪ್ರೋಗ್ರಾಮ್ ಮಲ್ಪಾಡು ಆಶೀರ್ವಾದ ಮಲ್ಪಾಡು ಮತ್ತು ರಜತ ಮಹೋತ್ಸವ ಭಜನಾ ಸಪ್ತಾಹ ಭಾರಿ ಪೊರ್ಲುಡು ಆವೊಂದುಂಡು ಅಂಚೆನೆ ಈ ಒಂದು ಪೊರ್ಲುಡು ಆಪನಂಚನ ಈ ಭಜನಾ ಕಾರ್ಯಕ್ರಮದ ಅಧ್ಯಕ್ಷರಾದ ಸತೀಶ್ ಗುಂಪಲ ಅಂಚೆನೆ ಪ್ರವೀಣ್ ಮುಕ್ಲ ಒಂದು ಮುಕ್ತಾಲ್ ಸೇರಿ ಹತ್ತನ ಮಾತೆಲ್ಲ ಸರ್ವ ಸದಸ್ಯರು ಸೇರಿದ ಆಪನಂಚಿನ ಈ ಕಾರ್ಯಕ್ರಮ ಭಾರಿ ಪೊರ್ಲುಡು ಆವೊಂದುಂಡು ಈ ಕಾರ್ಯಕ್ರಮ ಇತ್ತೆ ಗುಂಪಲ ಹತ್ತಂದೆ ಗುಂಪಲ ತಾಲೂಕು ಅಂಚೆನೆ ನಮ್ಮ ರಾಜ್ಯ ಮಟ್ಟೋಡು ಅಂಚೆನೆ ರಾಷ್ಟ್ರ ಮಟ್ಟೋಡು ಒಂದು ಭಾರಿ ಉದಾರ ಬತ್ತಿನಂಚಿನ ಒಂದು ಕ್ಷೇತ್ರ ನಮ್ಮ ಬಾಲಕೃಷ್ಣ ಮಂದಿರ ಗುಂಪಲ ಈ ರಜತ ಮಹೋತ್ಸವ ಭಾರಿ ಪೊರ್ಲುಡು ಆವಡ್ ಬಂದ ದೇವರ ಪ್ರಾರ್ಥನೆ ಮಲ್ತೊಂದು ಈ ಒಂದು ಭಜನಾ ಕಾರ್ಯಕ್ರಮ ಈ ತಂಡಲೇನು ಭಾರಿ ಪೊರ್ಲಾದ ಮೂಲ ಒಂದು ವಿಜೃಂಭಣೆ ಮಲ್ತೊಂದಲೇರು ಪ್ರತಿದಿನ ಭಜನೆದ ವಿಶೇಷವಾದ ಕಾರ್ಯಕ್ರಮವನ್ನು ನಡಪವನೆದ ಹತ್ರ ಈ ಕ್ಷೇತ್ರ ಬತ್ತಿನಕ್ಲೆ ಮಾತ್ರೆಗಳ ಎಡ್ಡಾಪನ ಬಂದ್ಬಿಡೋ ಒಂಜಿ ಭಾವನೆ ಮಾತ್ರೆಗಳ ಉಂಡು ಅಂಚೆನೆ ಪ್ರತಿದಿನ ಮೂಲ ಸಪ್ತಾಹ ಆಯ್ನಂಚಿನಂಚಿನ 7 ದಿನಲ ಒಂಜಿ ಗೋವು ಬತ್ತದ ಮುಲ್ಪ ಬತ್ತ ದೇವರ ಪ್ರಸಾದ ತೆಗೆದು ಪೋಪುನಂಚಿನ ವಿಶೇಷವಾದ ಇತ್ತಿನಂಚಿನ ಈ ಒಂಜಿ ಕ್ಷೇತ್ರ ಉಣ್ಣೊಂದು ಪಂಡ ಬಾಲಕೃಷ್ಣ ಮಂದಿರ ಇಂಚಿನ ಬಾಲಕೃಷ್ಣ ಮಂದಿರೋಡು ಎಂಕುಲು ಬತ್ತದ ಮೂಲು ಸೇವೆ ಮಲ್ಪುನಂಚಿನ ಭಾಗ್ಯನೇ ಎಂಕ್ಲೆ ಒಂಜಿ ಎಡ್ಡೆ ರೀತಿ ಉಂಟು ಅಂಚನೆ ಈ ಕ್ಷೇತ್ರ ನನಾತ ಎಡ್ಡೆ ಆವಡ ಪಣದ ದೇವರ ಪ್ರಾರ್ಥನೆ ಮಲ್ತೊಂದು ಇನ್ನು ಎಂಕ್ಲೆ ಲೆತ್ತಿನಂಚಿನ ಈ ಮಾತೆರೆಗಳ ಇತ್ತೆ ಈ ಒಂದು ವಿಶೇಷವಾದ ಹಿಂಗೆ ಬಂದ ಈ ಕಾರ್ಯಕ್ರಮ ರಾಜಾರಾಮ್ ಭಟ್ರು ಬೈತಾರೆ ಯಾರು ಬಂದನ್ನ ಗೋವಲಿನ ವಾರಮ್ನ ಸಂರಕ್ಷಣೆ ಮಲ್ಪೋಡು ಗೋವಲಿನ ಎಂಚ ಬೆಲೆ ಪೋಡು ಬಂದ್ಪುಣ ಮಹತ್ವಾಂಕ್ಷೆ ಇತ್ತಿನಂಚಿನ 6 ಬತ್ತಿನ ಹತ್ರ ಈ ಕ್ಷೇತ್ರ ಮಲ್ಲ ಅಭಿವೃದ್ಧಿ ಆಪನ್ ಬಂದ್ಪುಣ ಒಂಜಿ ಒವೇ ರಡ್ಡು ಪಾತೆರ ಇಜ್ಜಿ ಅಂಚೆನ ಮಾತೆರ ಭಕ್ತರು ಶ್ರೀ ಬಾಲಕೃಷ್ಣ ಮಂದಿರ ಆಪುನಂಚಿನ ಪ್ರತಿ ಕಾರ್ಯಕ್ರಮ ಮಾತೆಲ್ಲ ಬರ್ತದೆ ಮೂಲು ಭಾಗವಹಿಸೋಡು ಬಂದ್ಪುಣ ಒಂಜಿ ಮಹತ್ವಾಂಕ್ಷೆ ಮಾತೆಲ್ಲ ಇಪ್ಪುಂಡು ಅಂಚೆನ ಮಾತೆ ನಿಕ್ಲು ಬರ್ತದೆ ಎಡ್ಡೆ ರೀತಿ ಈ ಕೆಲಸ ಮಲ್ಪೋಡು ದೇವರ ಪ್ರಾರ್ಥನೆ ಮಾಡ್ತಿದ್ದು
ಪರಮಾತ್ಮರಲ್ಲಿ ಶರಣಾಗತರಾಗಿದ್ದೇವೆ ಶರಣಾಗತರಾಗಿದ್ದೇವೆ ಶರಣಾಗತರಾಗಿದ್ದೇವೆ. ಶ್ರೀಕೃಷ್ಣ ಪರಮಾತ್ಮರ ದೇವರ ಪಾದಾರವಿಂದಕ್ಕೆ ಶ್ರೀಕೃಷ್ಣ ಪರಮಾತ್ಮರ ದೇವರ ಪಾದಾರವಿಂದಕ್ಕೆ ಗೋವಿಂದ ಹರಿ ಗೋವಿಂದ ಹರಿ ಗೋವಿಂದ ಹರಿ ಗೋವಿಂದ. ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಗೋಪಾಲಕೃಷ್ಣ ದೇವರ ಈ ಮಣ್ಣಿನ ನಾವು ಆ ಕಾಲರು ಬಲವಂಗುಷ್ಟು ಉರ್ದು ಬತ್ತೇರು ಮಣ್ಣ ಗೋಚರರಿಗೆ ಬಾಲಕೃಷ್ಣ ಅಂಚಿತ್ತನ ಈ ಮಣ್ಣೆಡೆ ಅರೆನ ಸುಬಿಫ್ ಮಲ್ಪು ನಮ್ಮ ಗ್ರಾಮದ ಅಧಿಪತಿ ಅನಂತರ ಸೋಮನಾಥ ದೇವರಿಗೆ ನಮ್ಮ ಸುಖಕ್ಕಾಗಿ ವಂದನೆ ಮಲ್ತದೆ. ಇನ್ನಿತ ದಿನಟ್ಟು ಮಂಗಳನ ಪೂರ್ಣ ಮಂತ್ರ ಕುರಿಯದು ಅರೈಟ್ ನಮ್ಮ ಅನೇಕ ತಪ್ಪುಲು ಏತು ದೋಷಗಳು ಯಾಕಂದಾಗ ನಮ್ಮ ತೆರೆದಿನ ಕಲ್ದಲ್ಲ ನಿಮಿತ್ತ ಮಾತ್ರವಾದ ಈ ಮಣ್ಣು ಧರ್ಮ ಕಾರ್ಯ ಆವಡಿಕೊಂಡು ಆ ಕರ್ಮನಾರಣ ಮಾಡ ಮಲ್ಪಾದೆ ದಾಯಪಣ್ಣಗ ಐಕ ಸಾಕ್ಷಿಯಾದ ಕಡೆ ಸ್ವೀಕರಣೆ ಮಲ್ಲೇಕನೆ ಸರಿ ಪತ್ತೆ ಕಾಲ ಕಾನಾಗ ಮೂಲ ದಿನಾಲ ಪೆತ್ತ ಬರುವಂತ ಬಂತು ಸಂಕಲ್ಪ ಅವಾಗ ಸಂಕಲ್ಪ ಇರನ ಪನ್ನಗ ಆ ಕೃಷ್ಣ ಪರಮಾತ್ಮ ದೇವರನ ಸಂಕಲ್ಪ ಈ ಭಾರತಡು ಅಳಿದು ಹೋಗುವ ಚಿತ್ತನ ನಮ್ಮ ಧರ್ಮವನ್ನು ಬೊಕ್ಕ ಉರಿಪಾಡು ಮನ್ಪನ ನೆಟ್ಟಿಡು ಪೂರೆಗಳ ಭಜನೆ ಮುಖಾಂತರ ಈ ದೇಶನು ಸಂಘಟನೆ ಮನ್ಪಡುವಂಥ ಸಂಕಲ್ಪ ಆ ಪರಮಾತ್ಮನ ಕೃಷ್ಣ ಪರಮಾತ್ಮನ ಆದಿತ್ತಲೆ ನಮ್ಮ ಪೂರ ನಿಮಿತ್ತ ಮಾತ್ರವಾದ ಆರ್ನ ಸೂತ್ರಗೂ ನಮ್ಮ ಪಾತ್ರಧಾರಿಲಾದ ಈ ಕೆಲಸ ನಮ್ಮಡ ಮಲ್ಪಾಯ ಏತೋ ದೋಷಲು ಪುನೆಟ್ಟು ಆ ದೋಷ ನಮನ ಎಲ್ಲ ಪನ್ನೊಂದು ಬೆರಗಲ್ಲಿ ಹಿಂಚಾಣ ಅಂಚಾಣ ದೋಷ ಆಪಿನ ಸಹಜನೆ ತಪ್ಪು ಮಲ್ಪಿನ ಮನುಷ್ಯ ಮಲ್ಪದ ಕೇರ್ ಮಲ್ಪು ತಪ್ಪು ಮಲ್ತದೆಲ್ಲ ಸರಿ ಮಲ್ಪರ ನಂಗೆ ಅವಕಾಶ ಏರ್ಲ ಅನುಭವಿಸ್ತೇರು ಬಂದ ಅನುಭವಿಸ್ತರೆಲ್ಲ ತಪ್ಪಾಪು ಅವಾಗ ಅಂಚಿತ್ತನ ತಪ್ಪುನು ನನ್ನ ದಾದಾಳ ಎಂಕ್ಲಡ ಈ ತೇಳದಿಂದ ಕಾರ್ಯಕ್ರಮ ಏತೋ ತಪ್ಪಲಾದು ಆ ತಪ್ಪುನು ಕೂಡ ಮನ್ನಿಸಾದೆ ಸೋಮನಾಥ ದೇವರನ್ನ ಪಾದೋಗೆಂಕ್ಲ ಅರ್ಪಣೆ ಮಂತಂದು ಮಣ್ಣು ಆರ್ನ ಅಧಿಕಾರದ ಮಣ್ಣು ಸೋಮನಾಥ ದೇವರು ನನಲಾತಿ ಈ ಧರ್ಮ ಕಾರ್ಯಗೆಂಕ್ಲಿಗೆ ಪುಷ್ಟಿನ ದಿಂಜಾದೆ ಆರೋಗ್ಯನು ಕುರಿತು ಭಾಗ್ಯನು ಕುರಿತು ಇಚ್ಚಿತ್ತಿನ ಧರ್ಮ ಕಾರ್ಯ ಈ ಕ್ಷೇತ್ರದ ಆತಿನ ಮಾತ್ರತ್ತಿಗೆ ಇಡೀ ಭಾರತದ ಮೂಲೆ ಮೂಲೆಡೆ ಭಜನಾ ಕ್ಷೇತ್ರದ ಆಪುಲೇಖ ಆ ಈ ಚಿತ್ತನ ಭಜಕೇರ್ನ ಎತೋ ಕ್ಷೇತ್ರದ ಕಾಸರೋಡ್ದ ಮೂಲೆಡ್ ಸಮೇತ ಭಜಕೇರ್ ಬರ್ತದೆ ರಾತ್ರಿ ಬಗೆಲು ಬಂದು ಒವೇ ಒಂಜಿ ಫಲಾಪೇಕ್ಷೆ ಜನ ಬರ್ತದೆ ಸೇವೆ ಮಲ್ದಿನ ಭಜಕೇರಿ ನಮಡ ಕೊರಿಯರ ದಾಲಜಿ ಎಂಗ್ಲಿ ನಮೈತೆ ಬಂದ್ಪುಣಿ ಪೂರ ಭಜಕೇರ್ನ ಇಲ್ಲಿ ಮನಸ್ಸು ಬೆಳಗಾಡು ಪ್ರತಿಯವರೆಗ್ಲ ಆಯುರಾರೋಗ್ಯ ಭಾಗ್ಯ ಸುಖ ಶಾಂತಿ ಸಂಪತ್ತಿನ ಆ ಕೃಷ್ಣದೇವರು ಒದಗಾದುಕೊಂಡು ಭಾರತಾಂಬೆಗೆ ವಿಶೇಷವಾದ ಪುಣ್ಯ ಮಣ್ಣಿಗೆ ಭಯೋತ್ಪಾದಕರ ರಕ್ಷಣೆಯನ್ನು ಒದಗಾದುಕೊಂಡು ಈ ಪುಣ್ಯ ಮಣ್ಣು ನಿರಂತರವಾದ ಜಗದ್ಗುರುವಾದ ಮೆರೆಯಾಡು ಈ ಆಡಳಿತ ವ್ಯವಸ್ಥೆಗೆ ತಾಕತ್ತು ಜಿಂಜಾದು ಕೊರಡು ನನ್ನ ಏರ್ನಲ ಒಂಜಿ ದಬ್ಬಾಳಿಕೆ ಈ ಕ್ಷೇತ್ರಕ್ಕೆ ಬರಂದಲೇಕ ಆ ದೇವರು ನಮ್ಮನ್ನು ಕಾಪಾಡು ಸನಾತನ ಧರ್ಮನ ಒರಿಪಾದು ರಕ್ಷಣೆ ಮಂತದ್ದು ಕಾಪಾಡು ಧರ್ಮ ಕಾರ್ಯ ಮಲ್ಪರೆ ನಂಗೆ ಶಕ್ತಿನೇ ಜಿಂಜಾಡು ಬಂದು ಪರಮಾತ್ಮಡ ಪ್ರಾರ್ಥನೆ ಮಲ್ತೊಂದು ಸ್ಥಳ ಸಾನ್ನಿಧ್ಯ ಗ್ರಾಮದ ಅಧಿಕಾರ ಪಡೆಯನಂಚಿನ ಸೋಮನಾಥ ದೇವರಿಗೆ ಈ ಪ್ರಾರ್ಥನೆಯನ್ನು ಅರ್ಪಣೆ ಮಲ್ತೊಂದಿಲ್ಲ ಮಲ್ತಿನಂಚಿತ್ರ ಪ್ರಾರ್ಥನೆ ಏತೋ ತಪ್ಪುಲುಪ್ಪು ಅವಾಗ ನಿಮಿತ್ತ ಮಾತ್ರವಾದ ಮಲ್ಪಾನ ರಡ್ಡು ಪಾತ್ರೆಯನ್ನು ನುಡಿಪಾದ ನಾಳೆದ ಕೊಡಿಟ್ಟು ನುಡಿಪಾದ ನಾಡು ಸೋಮನಾಥ ದೇವರು ಕ್ಷೇತ್ರ ಸ್ಥಳವಾಸಿ ಕೃಷ್ಣ ದೇವರು ಅಂಚಿತ್ತಿನ ಪ್ರಾರ್ಥನೆ ಕೃಷ್ಣ ಪರಮಾತ್ಮ ದೇವರನ್ನ ಪಾದಗರ್ಪಣೆ ಮಲ್ತೊಂದಿಲ್ಲ ಪಾದಗರ್ಪಣೆ ಮಲ್ತೊಂದಿಲ್ಲ ಪಾದಗರ್ಪಣೆ ಮಂತದ್ದಿಲ್ಲ ಪ್ರಸನ್ನ ಕಾಲೋಡು ಎಂಕಲ್ನ ಪ್ರಾರ್ಥನೆಯನ್ನು ಮಟ್ಟೆಂಡು ಪಾಡ್ದು ಲೋಕಗೂ ಇಡೀ ಸುಭೇಕ್ಷಣನ್ನು ಕೊರಲೆ ಲೋಕಗೂ ಶಾಂತಿ ನೆಲೆಪಾದು ಕೊರಲೆ ಬಂದು ಕೃಷ್ಣ ಪರಮಾತ್ಮಡ ಪ್ರಸನ್ನ ಕಾಲದ ಪ್ರಾರ್ಥನೆ ಸರ್ವೇ ಜನ ಸುಖಿನೋ ಭವಂತು ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಲಾನಿ ಭವಂತು ಓ